ಅನಾರೋಗ್ಯದಿಂದ ಮೃತಪಟ್ಟ ವೃದ್ಧೆಯೋರ್ವರ ಅಂತ್ಯ ಸಂಸ್ಕಾರ ನಡೆಸಲು ಅಸಹಾಯಕತೆ ಎದುರಾದಾಗ ಸಮಾಜ ಸೇವಕ ನಿತ್ಯಾನಂದ ಬಳಕಾಡುವರು ನೆರವಿಗೆ ಬಂದು ಗೌರವಯುತವಾಗಿ ಬೀಡಿನಗುಡ್ಡೆಯ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಸಿಕೊಟ್ಟರು. ರುದ್ರಭೂಮಿ ಶುಲ್ಕ ಇತರ ವಿಧಿವಿಧಾನಗಳ ಖರ್ಚು ವೆಚ್ಚವನ್ನು ಬಳಕಾಡು ಅವರ ಆತ್ಮೀಯ ಮಿತ್ರರೊಬ್ಬರು ಭರಿಸಿದರು. ಮೂಡುಬೆಟ್ಟಿನ ನಿವಾಸಿಯಾಗಿರುವ ವೃದ್ಧೆ ಕಳೆದ 10 ದಿನಗಳಿಂದ ಅಜರಕಾಡಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ಬಿಡುಗಡೆ ಪಡೆದ ಮನೆಗೆ ಬಂದ ಮರುದಿನ ಮೃತಪಟ್ಟಿದ್ದರು. ಅಂತರ್ಜಾತಿ ವಿವಾಹವಾದ್ದರಿಂದ ಸಂಬಂಧಿಗಳಿಂದ ದೂರ ಉಳಿದಿದ್ದರು.